ಇದೀಗ ಪ್ರಮುಖವಾಗಿ ನಾನು ಉದಯ್ ಆಚಾರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಮ ಮಂದಿರ ಒಂದು ನಿರ್ಮಾಣದಲ್ಲಿ ದೇಶದಾದ್ಯಂತ ಎಲ್ಲರೂ ಕೈ ಜೋಡಿಸಿರುವಂಥದ್ದು, ಭಾರತೀಯ ಜನತಾ ಪಕ್ಷ ಇರ್ಬೋದು, BJP ಇರ್ಬೋದು, ಎಲ್ಲ ಇರ್ಬೋದು. ಅದರಲ್ಲಿ ಶ್ರೀರಾಮನ ಒಂದು ಭಕ್ತರಲ್ಲಿ BJP, ಕಾಂಗ್ರೆಸ್ ಅಥವಾ JDS ಇದೆ ಯಾವುದು ಭೇದ ಭಾವ ಇರೋದಿಲ್ಲ. ಸರ್, ಇದನ್ನು ತಾವು ಯಾವ ರೀತಿ ನೋಡಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ. ಎಸ್, ಮೊದಲನೇದಾಗಿ ನಾನು ಶ್ರೀ ಪ್ರಭುರಾಮನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಅಪಚಾರ ಆಗಿದೆ ಪ್ರಭುರಾಮನಿಗೆ. ಯಾವ ರಾಮರಾಜ್ಯವನ್ನು ತೋರಿಸ್ತವೆ ಅಂತ ಹೇಳಿ ಈ ಸರ್ಕಾರ ಏನು ಇವಾಗ ಬಂದಿದೆ, ಅದು ಮಾತ್ರ ಅಲ್ಲದೆ ಅವರ ಒಂದು ಸ್ಲೋಗನ್ ಬೇರೆ ಇತ್ತು. ಏನಂತ ಹೇಳಿದರೆ BJP ಅವರದ್ದೇ ಸ್ಲೋಗನ್, ಜೋ ರಾಮ್ ಕೋ ಲಾಯಂಗೆ ಹಮ್ ಉನ್ಕೋ ಲಾಯಂಗೆ ಅಂತ ಹೇಳಿ. ಈಗ ನಾನು ಕೇಳುವಂಥ ಒಂದು ವಿಚಾರ ಏನಂತ ಹೇಳಿದರೆ, ಲಾಯಂಗೆ ಅಂತ ಹೇಳಿದರೆ ಬರುವಂಥ ಪ್ರಶ್ನೆ ಏನಂತ ಹೇಳಿದರೆ ಓ ಕಹ ಗಯತೆ ಅಂತ ಹೇಳುವಂಥದ್ದು. ನೋಡಿ, ನನ್ನ ರಾಮ ನನ್ನ ಜೊತೆಗೆ ಇದ್ದಾನೆ. ಹಾಗಿರುವಾಗ ನಾನು ಏನು ಹೇಳ್ತಾರೆ, ನಾನು ರಾಮನನ್ನು ತರಲಿಕ್ಕೆ ನಾನು ಯಾರು, ಅಥವಾ ರಾಮನಿಗೆ ರಕ್ಷಣೆ ಕೊಡಲಿಕ್ಕೆ ನಾನು ಯಾರು? ಸೊ ಈ ಕೆಲವೊಂದೊಂದು ಪ್ರಶ್ನೆಗಳು ಈಗ ಯಾಕೆ ನಾವು ಕೇಳ್ತಿದ್ದೇವೆ ಅಂತ ಹೇಳಿದರೆ, ನೇರವಾದಂತಹ ಒಂದು ಏನಂತ ಹೇಳ್ತಾರೆ, ಒಂದು ಅಪವಾದಲ್ಲ, ನೇರವಾದಂತಹ ಒಂದು ಆಕ್ಷೇಪವನ್ನೇ ನಾವು ವ್ಯಕ್ತಪಡಿಸಿದ್ದೇವೆ. ರಾಮ BJPಯವರಿಗೆ ಕೇವಲ ಒಂದು ಓಟಿಗೋಸ್ಕರ ಇದ್ದಂತಹ ಒಂದು ವಸ್ತು ಅಂತ ನಾನು ಹೇಳ್ಬೋದು ಅಷ್ಟೇ. ಅದು ಅವನನ್ನು ವ್ಯಕ್ತಿ ಅಂತ ಹೇಳುವಂತಹ ಒಂದು ಪರಿಗಣನೆಯೂ ಕೂಡ ಆಗಿಲ್ಲ. ಮತ್ತು ಕೇವಲ ರಾಮನ ಹೆಸರಿನಲ್ಲಿ ಜನರನ್ನು ಭಾವನಾತ್ಮಕವಾಗಿ ಒಂದು ಏನು ಹೇಳ್ತಾರೆ, ಒಂದು ಮೂರ್ಖರನ್ನಾಗಿ ಮಾಡಿದ್ದೇ ವಿನಃ ಅವರ ಲಾಭಕ್ಕೋಸ್ಕರ ರಾಮನನ್ನು ಬಳಸಿದ್ದಾರೆ. ಮತ್ತು ಹಲವಾರು ವಿಚಾರಗಳು ಬಂತು. ಏನಂತ ಹೇಳಿದರೆ ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಚಾರಗಳು ನಡೀತಾ ಇವೆ. ಏನಂತ ಹೇಳಿದರೆ, ನೀವು ಎಂತ ರಾಮನನ್ನು ವಿರೋಧಿಸುವವರು ಅಲ್ಲ, ರಾಮನಿಗೆ ದೇಣಿಗೆ ಕೊಡದವರು ಇದರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ. ಸೊ ಈ ವಿಚಾರಗಳು ಕೂಡ ಕೆಲವೊಂದೊಂದು ಬರ್ತಾ ಇದೆ. ನಂಗೆ ಗೊತ್ತಿಲ್ಲ ಅದು ಯಾರಿಗೆ ಹೇಳಿದಂತೆ. ಯಾಕಂದರೆ ಹೆಚ್ಚಿನ ಹಿಂದೂಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ನಾವು ಹೇಳಲಿಕ್ಕೆ ಹೋಗುದಾದ್ರೆ ಈ RSS BJP ಅವರಿಗೆ ಈ ದೇಶದಲ್ಲಿರುವ ನೈತಿಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ, ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಾಗ ಈ RSSನವರು ಏನು ಮಾಡ್ತಿದ್ರು, BJPಯ ಪರವಾಗಿ ಕೆಲಸ ಮಾಡ್ತಿದ್ರು. ಅವರಿಗೆ ಸ್ವತಂತ್ರ ಸಿಗುವ ಟೈಮ್ನಲ್ಲಿ ಹಲವಾರು ಏನು ಹೇಳ್ತಾರೆ, ದೇಶದ ಹಲವಾರು ವೀರ ಯೋಧರು, ಸ್ವತಂತ್ರ ಹೋರಾಟಗಾರರನ್ನು ಎಷ್ಟೋ ಕಡೆಗಳಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ಸಿಕ್ಕಿಸಿ ಹಾಕಿದಂಥ ಹಲವಾರು ವಿಚಾರಗಳು ನಡೆದಿದೆ. ಹಾಗಿರುವಾಗ ಯಾವುದೇ ರೀತಿಯಲ್ಲಿ ಮುಂದೆ ನಾವು ಚರ್ಚೆ ಮಾಡೋಣ ವಿಷಯ. ಈಗ ಅರುಣ್ ಶೆಟ್ಟಿ ಅವರೇ, ಈಗ 500 ವರ್ಷಗಳ ಬಳಿಕ, ಬಹಳಷ್ಟು ಕಾಯುವಿಕೆಯ ಬಳಿಕ ಇವತ್ತು ನಮ್ಮ ದೇಶದ ಒಂದು ಗರಿಮೆ ಅಂತ ಹೇಳ್ಬೋದು, ಶ್ರೀರಾಮ ಪ್ರಭುವಿನ ಒಂದು ಮಂದಿರ ಭವ್ಯವಾಗಿ ನಿರ್ಮಾಣಗೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿರುವವರು ಯಾರು ಈ ಒಂದು ಮಂದಿರ ನಿರ್ಮಾಣದಲ್ಲಿ? ಅದಕ್ಕೆ ಭಾರತೀಯ ಜನತಾ ಪಕ್ಷ ಹೇಗೆ ತಳುಕು ಹಾಕಿಕೊಂಡಿತು? ಮತ್ತು ಇತಿಹಾಸದ ಬಗ್ಗೆ ಸ್ವಲ್ಪ ತಾವು ಹೇಳೋದಾದರೆ ತಮ್ಮ ಅಭಿಪ್ರಾಯ ಏನು ಹೇಳಿಕೆ ಬಯಸ್ತೀರಿ? ಪ್ರಥಮವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮತಾರಕ ಮಂತ್ರವನ್ನು ಹಿಡಿದು ಎಲ್ಲರೂ ಇಡೀ ರಾಷ್ಟ್ರವ್ಯಾಪಿಯಾಗಿ ಆ ಒಂದು ಆಂದೋಲನ ನಡೆದಿತ್ತು. 500 ವರ್ಷಗಳ ಹಿಂದೆ ಏನು ಅಲ್ಲಿ ರಾಮ ಮಂದಿರವನ್ನು ಧ್ವಂಸ ಮಾಡಿ ವಿವಾದಾಸ್ಪದವಾಗಿರತಕ್ಕಂಥ ಕಟ್ಟಡವನ್ನಲ್ಲಿ ನಿರ್ಮಾಣವಾಗಿತ್ತು, ಅದರ ಪರಿಮಾರ್ಜನೆ ಆಗಿದ್ದು 1992 ಡಿಸೆಂಬರ್ 6ರಂದು. ಅದು ಇಡೀ ಹಿಂದೂಗಳಿಗೆ ಒಂದು ವಿಜಯದ ದಿನ. ತದನಂತರ ಅದು ಸಾಂವಿಧಾನಿಕವಾಗಿ ಅದು ವಿಜಯ ಆಗಿರುವಂಥದ್ದು. ಅದು ಕೋರ್ಟ್ ಯಾವಾಗ ಜಡ್ಜ್ಮೆಂಟ್ ಕೊಡ್ತೋ ಅಲ್ಲಿಗೆ, ಯಾವಾಗ ರಾಮ ಮಂದಿರದ ಹೋರಾಟ ನಡೀತಾ ಇತ್ತು, ಅದರ ಒಟ್ಟಿಗೆ ಇನ್ನೂ ಕೂಡ 2 ರಾಮ, ಅಯೋಧ್ಯೆ, ಮಥುರಾ, ಕಾಶಿ ಇದೆಲ್ಲವೂ ಹೋರಾಟದಲ್ಲೇ ಇತ್ತು. ಆದರೆ ಅಲ್ಲಿ ರಾಮನಿಗೆ ಸೂಜಿ ಮೊನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅನ್ನತಕ್ಕಂಥ ದಾಷ್ಟ್ಯ ಯಾವಾಗ ಬೆಳೀತು, ಇಡೀ ದೇಶದಲ್ಲಿ ನೋಡಿ ರಾಮನ ಮಂದಿರ ಆಗಲೇಬೇಕು, ಇದು ಕೇವಲ ರಾಮನ ಮಂದಿರ ಅಲ್ಲ, ರಾಷ್ಟ್ರದ ಅಸ್ಮಿತೆ, ಅದು ರಾಷ್ಟ್ರ ಮಂದಿರ, ಅದು
ಇವತ್ತು ಕೂಡ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಅಲ್ಲಿಗೆ ಹೋಗಿ ನನ್ನ ಮಗಳಿಗೆ ಮದುವೆ ಆಗಲಿ, ನನ್ನ ಮಗನಿಗೆ ಕೆಲಸ ಸಿಗಲಿ, ನನಗಿಷ್ಟು ಚಿನ್ನ ಕೊಡು, ನನಗಿಷ್ಟು ಸಂಪದ್ಭರಿತವಾಗಿ ಮಾಡು ರಾಮ ಅಂತ ಹೇಳಿ ಹೋಗುವುದಕ್ಕಿಂತಲೂ ನಿನ್ನನ್ನು ಕಣ್ಣಾರೆ ನೋಡ್ತಾ ಇದ್ದೀನಲ್ಲಪ್ಪ, ಅಂಥ ಭಾಗ್ಯ ನಾನು ಜೀವನದ ಉಸಿರಿ ಇರುವ ಮೊದಲೇ ನನಗೆ ನೀಡುವಂಥ ಭಾಗ್ಯ ಸಿಗುತ್ತಲ್ಲ, ಅಂಥ ಭಾವದಿಂದ ಅಲ್ಲಿಗೆ ಜನರು ಹೋಗ್ತಾ ಇದ್ದಾರೆ. ಆದರೆ ಇವಾಗ ನಾವು ಕೇಳ್ತಾ ಇರುವಂಥದ್ದು ಕೇಳಿದ್ರೆ ಆ ಕಿವಿಗಳಿಗೆ ನಮಗೆ ಅಷ್ಟೊಂದು ಅರಣ್ಯ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಅದೆಷ್ಟು ಜನ ಆ ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆ ಪ್ರಾಣವನ್ನು ತ್ಯಾಗ ಮಾಡಿದ್ದು ಕೂಡ ದೊಡ್ಡ ವಿಷಯ ಅಲ್ಲ, ಅದು ನನ್ನ ರಾಮನಿಗೋಸ್ಕರ ಮಾಡಿದ್ದು ಅನ್ನುವಂಥದ್ದು. ಅಂಥದ್ರಲ್ಲಿ ಆ ಕೆಲವು ಕ್ರಿಮಿಗಳು ಅಂತ ಇರ್ತಾರಲ್ವ, ಆ ಕ್ರಿಮಿಗಳು ಮಾಡಿದ ನೀಚ ಕೃತ್ಯಕ್ಕೆ ಧಿಕ್ಕಾರ ಅಂತ ಹೇಳಬೇಕು. ಇವರನ್ನು ಜೈಲಿಗೆ ಕಳಿಸಿ, ಜೈಲಿಗೆಲ್ಲ ಗಲ್ಲಿಗೆ ಕಳಿಸಬೇಕಿಂತವರನ್ನು. ಇದು ಎಷ್ಟು ಜನರ ಆತ್ಮಾಹುತಿಯಾಗಿದೆ, ಎಂಥ ಹೋರಾಟ. ಕೇವಲ ಈ ಇತ್ತೀಚೆಗೆ ನಡೆದಂತ 70 ವರ್ಷಗಳ ಹೋರಾಟ ಬಿಡಿ, ಅದಕ್ಕಿಂತ ಹಿಂದೆ 130 ಯುದ್ಧಗಳು ನಡೆದಿದ್ದಾವೆ. 1.5 ಲಕ್ಷ ಜನರು ಪ್ರಾಣಾರ್ಪಣೆ ಆಗಿದೆ ಅದರಲ್ಲಿ. ಅಂಥ ಒಂದು ರಾಮನ ಮಂದಿರದಲ್ಲಿ ತಮಗೊಂದು ಸೇವೆ ಸಿಕ್ಕಿದೆ. ನಾನು ಟೆಕ್ನಿಕಲಿ ಆಗಿ ಮಾತಾಡ್ಬೋದು, ಹೇಗೆ ಅದನ್ನು ನಾವು ನಮ್ಮ ಮೈನಿಂದ ಒರೆಸ್ಕೊಂಡದಾಗ ಆಗುತ್ತೆ. ಅದು ಹಣ ಲೆಕ್ಕ ಮಾಡೋದು SBIಗೆ ಅಕೌಂಟಿಗೆ ಹೋಗುತ್ತೆ. SBIನ ಅಲ್ಲೇ ಹೋಗಿ ಹಣ ಲೆಕ್ಕ ಮಾಡಿ ಅವರ ಅಕೌಂಟಿಗೆ ಹಾಕೋದು. ಅದ್ರ ಬದಲಿಗೆ SBIನ ಅಧಿಕಾರಿಗಳೇ, ಆ ಮ್ಯಾನೇಜರ್ಗಳೇ ಇಲ್ಲೇ ಬಂದು ಲೆಕ್ಕ ಮಾಡಿಕೊಂಡು ನೀವು ಜಮೆ ಮಾಡಿ ಬಿಡಿ ಅನ್ನತಕ್ಕಂಥದ್ದನ್ನು ವಿಷಯ ಆಗಿರುವಂಥದ್ದು. ಅದಕ್ಕೋಸ್ಕರ SBI ಬ್ಯಾಂಕಿನವರು ಒಂದು ಹೊರಗುತ್ತಿಗೆಯನ್ನು ಕೊಟ್ಟರು. ಅವರೇ ಬಂದು ಮಾಡಬೇಕಿತ್ತು, ಹೊರಗುತ್ತಿಗೆಯನ್ನು ಕೊಟ್ಟರು. ಅಲ್ಲಿ ಅವರು ಲೆಕ್ಕ ಮಾಡ್ಕೊಂಡು ಹೋಗುವಂಥದ್ದು. ಈಗ ನಾವು ಕೈ ಒರೆಸಿ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಿತ್ತು. ಇಲ್ಲ, ಆ ಕಲ್ಪ್ರಿಟ್ಸ್ಗಳಿಗೆ ನಮ್ಮ ಕಾನೂನಿನ ಮುಖಾಂತರ ಯಾವ ಶಿಕ್ಷೆ, ಯಾವ ಅಧಿಕತಮ ಶಿಕ್ಷೆ ಕೊಡಬೇಕೋ ಅದು ಖಂಡಿತ ಮಾಡ್ತೀವಿ. ಮಾಡುವುದೇ ನಮ್ಮ ಒಂದು ಧ್ಯೇಯ, ಮಾಡ್ತೀವಿ. ರಾಮನಿಗೆ ಮತ್ತು ಆ ಹಣವನ್ನು ಹಾಕ್ತಾರಲ್ಲ, ಅದರಲ್ಲಿ ಹಾಕಿದ್ರಲ್ಲ, ಹುಂಡಿಗೆ ಹಣವನ್ನು ಹಾಕಿದ್ರಲ್ಲ, ಅವರಿಗೆ ಒಂದು ಪುನಃ ಒಂದು ಮತ್ತೆ ಭರವಸೆ ಕೊಡ್ಬೇಕಲ್ವಾ, ಭರವಸೆ ಬರ್ಬೇಕಲ್ವಾ. ಆ ಕೆಲಸ ಖಂಡಿತ ಆಗುತ್ತೆ. ಮತ್ತೆ ಅಲ್ಲಿ ಇರೋದು ಯೋಗಿ ಸರ್ಕಾರ ಸರ್, ಯೋಗಿ ಸರ್ಕಾರ ಅದು ಮಾಡುತ್ತೆ. ಅದಕ್ಕೆ ಯಾವ ಎಳ್ಳಷ್ಟು ಅಭಿಪ್ರಾಯ ಭೇದ ನಮ್ಮಲ್ಲಿ ಇಲ್ಲ, ಕಾಂಗ್ರೆಸ್ನವರಲ್ಲಿ ಇರ್ಲಿಕ್ಕಿಲ್ಲ, ಜನಮಾನಸಲ್ಲಿ ಯಾರಿಗೂ ಇರ್ಲಿಕ್ಕಿಲ್ಲ. ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಪ್ರಮಾಣ ಮಾಡ್ತೇನೆ ನಾನು ಇಲ್ಲಿ. ಈಗ ಪ್ರಕಾಶ್ ಅವರೇ, ಈಗ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯವರು ಇರ್ಬೋದು ಅಥವಾ ಅರುಣ್ ಶೇಟ್ ಅವರು ಅವತ್ತು ಒಂದು ತಾವು ಮಾತನ್ನು ಹೇಳಿದ್ರು. ಈಗ ನಾವು ಈ ಹುಂಡಿ ಹಣದ ವಂಚನೆಯ ಪ್ರಕರಣವನ್ನ ತಾವು ಯಾವ ರೀತಿ ನೋಡ್ಲಿಕ್ಕೆ ಬಯಸ್ತೀರಿ? ಇದೊಂದು ವ್ಯವಸ್ಥಿತ ಲೋಪವೋ ಅಥವಾ ವೈಯಕ್ತಿಕ ದುರಾಸೆ, ಯಾವ ರೀತಿ ತಾವು ವಿಶ್ಲೇಷಣೆ ಮಾಡಿ? ಈಗ ಅರುಣ್ ಶೇಟ್ ಅವರು ಮಾತಾಡಿದ್ರು ನೋಡಿದೆ, ಆಮೇಲೆ ನಮ್ಮ ಉದಯಾಚಾರ್ಯ ಅವರು ಹೇಳಿದ್ರು, ದೇವರು ಎನ್ನುವುದು ಒಂದು ಭಾವನಾತ್ಮಕ ಮತ್ತು ನಂಬಿಕೆಯ ವಿಚಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಕರೆಕ್ಟ್. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಲ್ಲಿ ಭಾವನೆಗಳು ಮತ್ತು ನಂಬಿಕೆಗಳು ಕಾಣೋದಿಲ್ಲ. ಅಕೌಂಟೇಬಿಲಿಟಿ ಎನ್ನುವಂಥ ಪದವನ್ನು ನಾವು ಬಳಸ್ತೇವೆ. ರಾಮ ಮಂದಿರ ಎನ್ನುವುದು ನಮ್ಮ ನಂಬಿಕೆಯ ಮತ್ತು ಭಾವನಾತ್ಮಕ ವಿಚಾರ, ಅದರಲ್ಲಿ ಎರಡು ಮಾತಿಲ್ಲ. ರಾಮ ಮಂದಿರದ ಬಗ್ಗೆ ಯಾವುದೇ ಆರೋಪಗಳಿಲ್ಲ, ಏನಿಲ್ಲ. ಅಲ್ಲಿ ನಡೆದಂತಹ ಹಣಕಾಸು ವಿಚಾರಗಳ ಬಗ್ಗೆ ಮಾತ್ರ ಈಗ ಚರ್ಚೆಗಳು ನಡೆಯುತ್ತಿರುವಂಥದ್ದು. ಈಗ ಒಂದು ಟ್ರಸ್ಟಿಗೆ ಅಂತ ಕೊಟ್ಟ ಮೇಲೆ ಒಂದು ನಿಯಮಾವಳಿಗಳು ಅಂತ ಇರ್ತದೆ. ನಾವೆಲ್ಲ ಹಿಂದೆ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡಿದವರು. ಒಂದು ಉದ್ಯೋಗಿಯನ್ನ ನೇಮಕ ಮಾಡಬೇಕಾದ್ರೆ ಅದೊಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಈಗ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ಒಬ್ಬರು ಟ್ರಸ್ಟಿ ಅನಿಲ್ ಮಿಶ್ರಾ ಅಂತ ನಾನು ಕೇಳಿರುವಂಥದ್ದು, ಅವರೊಂದು 125 ಮಂದಿಯನ್ನು ಅವರಲ್ಲಿ ಸೇರಿಸಿದ್ದಾರೆ ಎನ್ನುವಂಥದ್ದು ಒಂದು ಸುದ್ದಿಗಳು ಬರ್ತಾ ಇತ್ತು. ಹೀಗೆ ಸುದ್ದಿಗಳಲ್ಲಿ ಕೇಳಿ ಬರುವಂಥದ್ದು. ಹೀಗಿರುವಾಗ ಒಬ್ಬನನ್ನು ಆಯ್ಕೆ ಮಾಡಬೇಕಾದ್ರೆ ಆತನ ಹಿಂದೆ ಏನಿತ್ತು, ಅವನಿಗೇನು ಪೊಲೀಸ್ ವೆರಿಫಿಕೇಶನ್ ಮಾಡಿದ್ದಾರಾ, ಯಾರು ವ್ಯಕ್ತಿ ಎನ್ನುವುದರ ಬಗ್ಗೆ ಏನಾದರೂ ಮಾಹಿತಿಗಳು, ಅದರ ಬಗ್ಗೆ ಯಾವುದೇ ಇಷ್ಟರಿಗೆ ಮಾಹಿತಿಗಳಿಲ್ಲ. ಇನ್ನೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಎನ್ನುವಂಥದ್ದು ಪ್ರತಿಯೊಂದು ಸಂಸ್ಥೆಗಳಿರ್ತದೆ. ಒಂದು ಸಣ್ಣ ಸಂಸ್ಥೆಗಳಿರ್ತದೆ, ದೊಡ್ಡ ಸಂಸ್ಥೆಗಳಿರ್ತದೆ. SOP ಅಂತ ಹೇಳ್ತೇವೆ. ಅದನ್ನು ಯಾವ ರೀತಿ ಸಿದ್ಧ ಮಾಡಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಅದನ್ನು ಪಾಲನೆ ಮಾಡಿದ್ದಾರಾ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. SOPಗಿಂತ ಜಾಸ್ತಿಯಾಗಿ ನಿಮಗೆ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ. ಒಳಗೆ ಬಂದವನೇ ಯಾರು, ಹೊರಗೆ ಹೋದವನೇ ಯಾರು, ಈಗ ತಂಬಿದೆ, ಫೇಸ್ ಇದೆ, ಇದೆಲ್ಲ ಒಂದು
ಚೆಕ್ಕಿಂಗ್ ಆಗಬೇಕಾದಂಥದ್ದು. ಮತ್ತೆ ಮುಖ್ಯವಾಗಿ ಫ್ರಿಸ್ಕಿಂಗ್ಗಳನ್ನು ನಾವು ನೋಡಿದ್ದೇವೆ ಟಿವಿಯಲ್ಲಿ ನೋಡುವಾಗ. ಎಲ್ಲಿಯಾದರೂ ಒಂದು ಸಣ್ಣ ಸಂಸ್ಥೆಗಳಿಗೆ ಒಳಗೆ ಬಂದ್ರು ಹೊರಗೆ ಹೋಗುವಾಗ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಟಿಫಿನ್ ಬಾಕ್ಸ್ ಚೆಕ್ ಸಹ ಮಾಡ್ತಾ ಇದ್ರಂತೆ ಹಿಂದೆಲ್ಲ. ಅಂತ ಚೆಕ್ಕಿನ ಒಂದು ವಿಚಾರಗಳು ಅಲ್ಲಿ ಕಾಣಿಸ್ಲಾ ಇಲ್ಲ. ಜೊತೆಗೆ CCTV ಬಗ್ಗೆ ನೀವು ಹೇಳಿದಿರೋ ಪ್ರಶ್ನೆ, ಹುಂಡಿ ವಂಚನೆ ಪ್ರಕರಣವನ್ನು ನೀವು ಹೇಗೆ ನೋಡ್ತೀರಾ ಅಂತ, ವ್ಯವಸ್ಥಿತ ಲೋಪವೋ ಅಥವಾ ವೈಯಕ್ತಿಕ ದುರಾಸೆ ಅಂತ. ಇಲ್ಲಿ ವೈಯಕ್ತಿಕ ದುರಾಸೆಯೂ ಇದೆ, ಮತ್ತೆ ವ್ಯವಸ್ಥೆಯ ಲೋಪದ ಬಗ್ಗೆ ಹೇಳ್ತಾ ಇದ್ದೇನೆ. CCTV ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡಿ. CCTV ಎನ್ನುವುದು ಕಳ್ಳರನ್ನ ಹಿಡಿದುಕೊಡೋದಿಲ್ಲ. ಹೌದು. ಈಗ ನೋಡಿ ಮಾಧ್ಯಮಗಳಲ್ಲಿ ನೋಡ್ತೀರಿ, ಆ ದೇವಸ್ಥಾನದಲ್ಲಿ ಕಳ್ಳತನ ಆಯ್ತಂತೆ, ಇಂಥ ಕಟ್ಟಡದಲ್ಲಿ ಕಳ್ಳತನ ಆಯ್ತಂತೆ, CCTV ನೋಡಿದ ಕೂಡಲೇ ಕಳ್ಳರನ್ನು ಹಿಡಿತಾರೆ. ಈಗ CCTV ಅನ್ನೋ ವ್ಯವಸ್ಥೆ ಏನಿದೆ ಲಕ್ಷ್ಮೀನಾರಾಯಣವರೇ, ಸಾಮಾನ್ಯವಾಗಿ ಅದರ ಕಂಟ್ರೋಲ್ ರೂಮಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ. ಒಂದು 40-50 ಕ್ಯಾಮರಾಗಳಿದ್ರೆ ಅದರ ವ್ಯವಸ್ಥೆಯನ್ನು ಆತ ನೋಡ್ತಾ ಇರ್ತಾನೆ. ಒಂದು ವೇಳೆ ನೋಡದಿದ್ರು ಮರುದಿವಸ ಬೆಳಿಗ್ಗೆ ಬಂದು ಫಸ್ಟ್ ಶಿಫ್ಟ್ ಅಲ್ಲಿ, ಸೆಕೆಂಡ್ ಶಿಫ್ಟ್ ಅಲ್ಲಿ, ಥರ್ಡ್ ಶಿಫ್ಟ್ ಅಲ್ಲಿ ಏನೇನಾಯ್ತು ಎನ್ನುವುದನ್ನು ಡಾಟಾವನ್ನು ಎಂಟ್ರಿ ಮಾಡುವಂತಿದೆ. ಇದೆಲ್ಲ ಯಾವುದೇ ಇಲ್ಲದಾಗ ಒಂದು ಇದು ಬೈ ಓವರ್ ಸೈಟ್ ಅಲ್ಲ, ಇದು ವ್ಯವಸ್ಥಿತ ಲೋಪ ಅಂತ ಉದಯಚರ್ ಅವರೇ, ಈಗ ಈ ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿರ್ಬೋದು, ನಮ್ಮ ರಾಜ್ಯ ರಾಜಕಾರಣದಲ್ಲಿರ್ಬೋದು, ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಏನು ಹೇಳ್ತಾರೆ ಅಂತಂದರೆ, ದೇವರ ಹೆಸರಿನಲ್ಲಿ BJPಯವರಿಗೆ ದಂಧೆ ಮಾಡೋದು ಹೊಸದಲ್ಲ, ಇದು ಅವರಿಗೆ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತಕ್ಕಂಥ ವಿಚಾರವನ್ನು ಆರೋಪ ಮಾಡಿದೆ. ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೊರತಾಗಿಲ್ಲ ಸರ್. ಈ ವಿಚಾರದಲ್ಲಿ ತಾವು ಏನು ಹೇಳಿಕೆ ಬಯಸ್ತೀನಿ? ಯಾಕೆಂದರೆ ಒಂದು ರಾಮ ಜನ್ಮಭೂಮಿ ಇರುವಂಥದ್ದು ಒಂದು ಟ್ರಸ್ಟ್ನ ಅಂಡರ್ಲಾಗಿರೋದ್ರಿಂದ ಏಕಾಏಕಿ ಇದು ಒಂದು ಪಕ್ಷದ ಮೇಲೆ ದಾಳಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಉದಯಚರ್ ಅವರೇ ತಮ್ಮ ನೋಡಿ, ಬಹುಶಃ ನೀವು ನೋಡಿದಿರ್ಬೋದು, ಬಹಳಷ್ಟು ಈಗ ವೈರಲ್ ಆಗ್ತಿದೆ. ಹೇಗೆ ಅಂತ ಹೇಳಿದ್ರೆ, BJP ಅವರಿಗೆ ಲೂಟ್ಲಿಕ್ಕೆ ರಾಮ ಆದ್ರೆ ಏನು, ಪರಶುರಾಮ ಆದ್ರೆ ಏನು ಅಂತ ಹೇಳಿ. ಸೊ ಬಹುಶಃ ನಿಮಗೆ ತೀರಾ ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆದಂತಹ ಒಂದು ವಿಚಾರ ಕೂಡ ನಿಮಗೆ ಗೊತ್ತಿರ್ಬೋದು, ಯಾವ ರೀತಿಯಾಗಿ ಆ ಪರಶುರಾಮನ ಮೂರ್ತಿಯನ್ನು ಲೋಹದ ವಿಚಾರವಾಗಿ ನಡೆದಂತಹ ಕೆಲವೊಂದೊಂದು ಬಹಳಷ್ಟು ಅವ್ಯವಹಾರಗಳು ನಡೆದಿರುವಂತಹ ವಿಚಾರವಾಗಿ, ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿವೆ. ಮತ್ತು ಇನ್ನೊಂದು ವಿಚಾರ ಎಂತ ಹೇಳಿದ್ರೆ ನೋಡಿ, ಇದು ಕೇವಲ ಕಾಂಗ್ರೆಸ್ನವರು ಮಾತ್ರ ಹೇಳುವುದಲ್ಲ, ಇದು ಅವರ ಒಳಗೆ ಇದ್ದ ಜನರೇ ಇದನ್ನು ಹೇಳ್ತಿದ್ದಾರೆ. ನೋಡಿ, ಬ್ರಿಜ್ ಭೂಷಣ್ ಯಾರಿದ್ದಾರೆ ನೋಡಿ, ಒಬ್ರು ಕೇಂದ್ರ ಸಚಿವರವರು, ಬಹುಶಃ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರು, ಅವರ ಮೇಲೆ ಕೂಡ ಕಳೆದ ಬಾರಿ ಒಂದು ಮಹಿಳಾ ಆರೋಪ ಇತ್ತು. ಅವರು ಹೇಳ್ತಾರೆ, ಅವರ ಸ್ಟೇಟ್ಮೆಂಟ್ ಅಂದ್ರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಲೈಫ್ ಟ್ರತ್ ಇದೆ ಅಂತ ಹೇಳಿ ಅವರಿಗೂ ಗೊತ್ತಿದೆ, ದೊಡ್ಡ ದೊಡ್ಡ ಕೈಗಳಿವೆ ಇದರಲ್ಲಿ. ಸೊ ಅವರೇ ಹೇಳುವಂಥ ವಿಚಾರ, ನಾವು ಹೇಳುವಂಥದ್ದು. ಮತ್ತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ಈ ರಾಮ ಮಂದಿರದ ಒಂದು ನಿರ್ಮಾಣದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂತಹ ಶಂಕರಾಚಾರ್ಯ ಸ್ವಾಮಿ ಮಠದ ಸ್ವಾಮೀಜಿ, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ನೋಡಿ, ಅವರು ಬಹುಶಃ ನೀವು ರಾಮ ಜನ್ಮ ಇದರ ಜಡ್ಜ್ಮೆಂಟ್ ನೀವು ನೋಡಿದ್ರೆ ಅದರಲ್ಲಿ ಬಹಳಷ್ಟು ಬಾರಿ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳ ಉಲ್ಲೇಖ ಇದೆ. ಯಾಕಂತ ಹೇಳಿದ್ರೆ ಅವರು ಕೊಟ್ಟಂತಹ ಎವಿಡೆನ್ಸಿನ ಆಧಾರದ ಮೇಲೆ ಬಹಳಷ್ಟು ಜಡ್ಜ್ಮೆಂಟ್ಗಳನ್ನು ಕೋರ್ಟ್ ಕೊಟ್ಟು, ಅದರಿಂದಾಗಿ ಇವತ್ತು ನಮಗೆ ಒಂದು ಭವ್ಯವಾದಂತಹ ಒಂದು ರಾಮ ಮಂದಿರ ನೋಡುವಂತಹ ಒಂದು ನಮಗೆ ಒಂದು ಭಾಗ್ಯ ಸಿಕ್ಕಿರುವ. ಅದು ಮಾತ್ರ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರು ಕೂಡ, ಸುಬ್ರಹ್ಮಣ್ಯ ಸ್ವಾಮಿ ಯಾರು BJPಯ, ಅವರ ಸ್ಟೇಟ್ಮೆಂಟ್ ಆಗಿದ್ದಿರಬಹುದು. ಅಥವಾ ಬಹುಶಃ ನೀವೀಗ ತೀರಾ ಇತ್ತೀಚೆಗೆ ಒಂದು 2 ದಿನದ ಹಿಂದೆ ಬಾಗೇಶ್ವರ ಧಾಮ್ ಅಲ್ಲಿಯ ಸ್ವಾಮೀಜಿ ಅವರ ಹತ್ರ ಒಬ್ರು ಪ್ರೆಸ್ಸಿನವರು ಕೇಳಿದ್ರು, ಅಂದ್ರೆ ನೀವು ಯಾಕೆ ಈ ವಿಚಾರವಾಗಿ ಮಾತಾಡ್ತಿಲ್ಲ ಅಂತ ಹೇಳಿ. ಅದಕ್ಕೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಒಂದೇ, ನನಗೆ ನನ್ನ ಜೀವ ಮುಖ್ಯ ಮಾರ್ಯಾರೆ ಅಂತ ಹೇಳಿ. ಸೊ ಹಾಗಿರುವಾಗ ಇದರಲ್ಲಿ ಇಷ್ಟೆಲ್ಲ ಅಂತಾರೆ ಏನ್ ಹೇಳ್ತಾರೆ, ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟ, ಅಂದ್ರೆ ಹಿಂದೂ ಸಮಾಜಕ್ಕಿಂತಸು RSS ಸಂಘ ಪರಿವಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೇ ಇದರ ಮೇಲೆ ಆಕ್ಷೇಪ ಮತ್ತು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಬಹಳಷ್ಟು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಬಹುಶಃ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಮೊನ್ನೆ ಇತ್ತೀಚೆಗೆ ಆಗ್ರಹ ಮಾಡಿದ್ರು, ಅದನ್ನು ಕೂಡ ನಾವು ಶ್ಲಾಘಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಪಕ್ಷ ನೋಡುವುದು ಬೇಡ, ನಾವು ಒಂದು ಪಕ್ಷಾತೀತವಾಗಿ ಕೇವಲ ಒಂದು ಹಿಂದೂ ಅಂತ ಹೇಳುವಂತ ಒಂದು ವಿಚಾರ. ನಾವು ಪಕ್ಷ ನೋಡದಿದ್ರು ಕೂಡ ಏಕಾಏಕಿ ನೇರವಾಗಿ BJPಯ ಮೇಲೆ ಈ ವಿಚಾರದಲ್ಲಿ ನಾನು ಮುಂದುವರಿಸ್ತೇನೆ. ಅರುಣ್ ಶೆಟ್ಟಿ ಅವರು, ಇದೀಗ ನಾನು ಉದಯಚರ್ ಅವರಿಗೆ ಕೇಳಿದ ಪ್ರಶ್ನೆಯನ್ನೇ ತಮಗೂ ಕೇಳ್ತಾ ಇದ್ದೇನೆ. ದೇವರ ಹೆಸರಲ್ಲಿ ದಂಧೆ ಮಾಡೋದು BJPಯವರಿಗೆ ಹೊಸದಲ್ಲ, BJP ಸಂಸ್ಕೃತಿಯನ್ನು ಅವರು ಇದೇ ರೀತಿ ತೋರಿಸ್ತಾರೆ. ಯಾವುದೇ ಒಂದು ಮಠ ಮಂದಿರಗಳಲ್ಲಿ ಏನಾದರೂ ಅವ್ಯವಹಾರಗಳಾದಾಗ ನೇರವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಏನೊಂದು ವಾಗ್ದಾಳಿ ಮಾಡುವಂಥದ್ದು ಹೆಚ್ಚುತ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ? ಕಾಂಗ್ರೆಸ್ನವರ ಬೇರೆ ಕೆಲಸ ಇಲ್ಲ ಅವರಿಗೆ.
ಹಾಗೆ ಮಾತಾಡ್ಬೇಕು. ಮತ್ತೆ ಕಾಂಗ್ರೆಸ್ನವರು ಇಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅವರೆಲ್ಲ ಒಂದ ಅಂದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಹೇಳಿದ ಭಾರತೀಯ ಜನತಾ ಪಕ್ಷದ ಅಂಡರಲ್ಲೇ ಬರ್ತದೆ ಅಂತ ಅವ್ರು ಹೇಳಿದ್ರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ, ಹುಂಡಿ ಕದ್ದಿದ್ದಾರೆ ಅಂತ. ಆಯ್ತಾ, ಎವಿಡೆನ್ಸ್ ಇದೆಯಾ? ಎವಿಡೆನ್ಸ್ ಇಲ್ಲ, ನಾನು ಹೇಳ್ತೇನೆ, ಪಬ್ಲಿಕ್ ಡೊಮೇನಲ್ಲಿ ಇದೆ. ಅಂದರೆ ಅದು ಬೇಸಲೆಸ್ ಆಗಿರತಕ್ಕಂಥದ್ದು. ನಮ್ಮ ರೋಡಿನ ಮಾರ್ಗದಲ್ಲಿ ಹೋಗ್ತಾ ಇರೋ ಯಾರೋ ಒಬ್ಬನು ಕೂಡ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಿಲ್ಲ, ಆದರೆ ಇವರ ಅಧ್ಯಕ್ಷರು ಅಂಥ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಂತೆ. ಹೀಗೆ ಯಾವುದೇ ಎವಿಡೆನ್ಸ್ ಇಲ್ಲ. ನನಗೆ ವಿರೋಧಿ ಆಗಲಿ ಸರ್, ಇನ್ನೂ ಕೂಡ ಜಾಸ್ತಿ ನಿಮಗೆ ಅದಕ್ಕೆ ತತ್ವ ನಿಮ್ಮಲ್ಲಿರಬೇಕು, ಸಾಕ್ಷ್ಯ ನಿಮ್ಮಲ್ಲಿರಬೇಕು. ಅಂದರೆ ಜನರನ್ನು ಒಂದ್ಸತಿ ಮೆಸ್ಮರೈಸ್ ಮಾಡಿಬಿಡೋಣ. ಹೇಗೂ ರಾಮ ಅನ್ನತಕ್ಕಂಥ ಒಂದು ಹೃದಯದಲ್ಲಿ ಎಲ್ಲರೂ ಧರಿಸಿದ್ದಾರೆ, ಅದರಿಂದ ಹೇಗಾದ್ರೂ ಮಾಡಿ ಕಿತ್ತು ಬಿಸಾಡಬೇಕು. ಆವಾಗ ಇವರದೇನೋ ಅವರಿಗೆ ಬೇಕಾಗಿರುವಂತಹ ಗುರಿ ಮುಟ್ಲಿಕ್ಕೆ ಆಗುತ್ತೆ ಅನ್ನತಕ್ಕಂಥ ಒಂದು ಹುಚ್ಚು ಕಲ್ಪನೆಯಲ್ಲಿದ್ದಾರೆ.